ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಮೇಲಾಧಿಕಾರಿಗಳ ಜೊತೆಗೆ ಚರ್ಚಿಸಿ ಬಂದರು ಇಲಾಖೆ ನಿರ್ದೇಶನದಂತೆ ಸೋಮೇಶ್ವರ ಉಚ್ಚಿಲ ಭಾಗವನ್ನು ಸಂರಕ್ಷಿಸುವ ಯೋಜನೆಗಳ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಅಂತ ದಕ್ಷಿಣ ಕನ್ನಡ ನೂತನ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ ಅಭಿಪ್ರಾಯಪಟ್ಟರು. ಕಡಲ್ಕೊರೆತ ಉಂಟಾದ ಸೋಮೇಶ್ವರ ಉಚ್ಚಿಲದ ಬಟ್ಟಪಾಡಿ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿದರು. ತಕ್ಷಣಕ್ಕೆ ತೊಂದರೆಗೆ ಒಳಗಾದ ಮನೆಮಂದಿಗೆ ಪರಿಹಾರವನ್ನು ನೀಡುವಂತೆ, ಅಪಾಯದಲ್ಲಿರುವ ಮನೆಮಂದಿಯನ್ನು ಸ್ಥಳಾಂತರಿಸುವಂತೆ ಹಾಗೂ ಸ್ಥಳೀಯ ಮೀನುಗಾರರು ಜಾಗರೂಕರಾಗಿರುವಂತೆ ಅಧಿಕಾರಿಗಳು ನೋಡಿಕೊಳ್ಳಲು ಸೂಚಿಸಿದರು. ಇಲ್ಲಿ ಸದ್ಯದ ಮಟ್ಟಿಗೆ ಏನಿದೆ ಪರಿಸ್ಥಿತಿ ಅನ್ನೋದು ಒಂದು ಸ್ವಲ್ಪ ತಿಳ್ಕೊಂಡಿದ್ದೀವಿ. ಈ ವಿಷಯದ ಬಗ್ಗೆ ಏನು ಪೋರ್ಟ್ ಟ್ರಸ್ಟ್ ಒಳಗಡೆ ಇರ್ಬೋದು ಮತ್ತು ನಮ್ಮ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅದರ ಪ್ರಾಜೆಕ್ಟ್ ಏನಿದೆ, ಏನು ನಡೀತಾ ಇದೆ ವರ್ಕ್ಗಳನ್ನು ಅಂದರೆ ಇಂಜಿನಿಯರ್ಸ್ಗಳ ಜೊತೆಗೆ ನೋಡ್ತೀನಿ ಮತ್ತು ಎಸ್ಟಿಮೇಟನ್ನು ಮಾಡಿಸಿ ಸರ್ಕಾರದ ಗಮನಕ್ಕೂ ಕೂಡ ತರಲಾಗಿದೆ. ಜನಪ್ರತಿನಿಧಿಗಳ ಸಹಕಾರ ಮತ್ತು ಇದರೊಳಗಡೆ ನೋಡಿಕೊಂಡು ಆದಷ್ಟು ಈ ಸೋಮೇಶ್ವರ ಬೀಚಲ್ಲಿರುವಂಥ ಕಡಲ್ ಕೊರೆತವನ್ನು ಕಡಿಮೆ ಮಾಡೋದಕ್ಕೆ ಏನೇನು ಪ್ರಾಜೆಕ್ಟ್ಸ್ಗಳನ್ನ ತಗೋಬೇಕು ಅದನ್ನು ಮೇಲಧಿಕಾರಿಗಳ ಗಮನಕ್ಕೆ ತರಕೊಡ್ತಾ ಇದ್ದಾರೆ. ಈ ವೇಳೆ ಆಡಳಿತಾಧಿಕಾರಿ ಹಾಗೂ ಸಹಾಯಕ ಆಯುಕ್ತ ಮದನ್ ಮೋಹನ್, ತಹಶೀಲ್ದಾರ್ ಗುರುಪ್ರಸಾದ್, ಕಂದಾಯ ಅಧಿಕಾರಿ ಸ್ಟೀಫನ್ ಮತ್ತಿತರರು ಉಪಸ್ಥಿತರಿದ್ದರು.